ವರ್ಷಗಳ ಕಾದಾಟ, ಒಬ್ಬರ ಮೇಲೊಬ್ಬರ ಕೆಸರ ಎರಚಾಟ ಮಾಡಿಕೊಳ್ಳೋದು ಸರ್ವೇ ಸಾಮಾನ್ಯ. ಆದರೆ ಕರ್ನಾಟಕದ ಅಷ್ಟು ವಿಧಾನಸಭಾ ಕ್ಷೇತ್ರಗಳಿಗಿಂತ ಹಾಸನ ವಿಧಾನಸಭಾ ಕ್ಷೇತ್ರ ಕೊಂಚ ಡಿಫರೆಂಟ್. ಯಾಕಂದ್ರೆ ಹಲವು ದಶಕಗಳ ಕಾಲ ಜೆಡಿಎಸ್ ಭದ್ರಕೋಟೆಯನ್ನು ಮೊಟ್ಟ ಮೊದಲಿಗೆ ಭೇದಿಸಿ ಬಿಜೆಪಿಯನ್ನು ಹಾಸನದಲ್ಲಿ ಅರಳಿಸಿದ ಕೀರ್ತಿ ಪ್ರೀತಂ ಜೇಗ ಅವರಿಗೆ ಸಲ್ಲಿಸಿದೆ. ಈ ಹಿಂದಿನಿಂದಲೂ ಶಾಸಕ ಪ್ರೀತಂ ಗೌಡ ಮತ್ತು ದೇವೇಗೌಡರ ಕುಟುಂಬಗಳ ನಡುವೆ ಮಾತಿನ ಸಮರ ನಡೆಯುತ್ತಲೇ ಬಂದಿದೆ. ಮೊಟ್ಟ ಮೊದಲು ಬಾರಿ ಶಾಸಕ ಪ್ರೀತಂ ಗೌಡ ಹಾಸನದಲ್ಲಿ ಬಿಜೆಪಿ ಬಾವುಟವನ್ನು ಹಾರಿಸಿದ್ದಾರೆ. ಈ ಮೂಲಕ ಜೆಡಿಎಸ್ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದಾರೆ. ಈಗಾಗಲೇ ತನ್ನ ಅಭಿವೃದ್ಧಿ ಕಾರ್ಯಗಳಿಂದಲೇ ಜನಪ್ರಿಯವಾಗಿರುವ ಶಾಸಕ ಪ್ರೀತಂ ಗೌಡರ ಕ್ಷೇತ್ರದ ಮತದಾರರ ಮನಸ್ಸು ಗೆಲ್ಲುವಲ್ಲಿ ಸಫಲರಾಗಿದ್ದಾರೆ. ಹಲವು ವರ್ಷಗಳ ಕಾಲ ಆಗದೇ ಇದ್ದಂತಹ ಅಭಿವೃದ್ಧಿ ಕಾರ್ಯಗಳು ಕೇವಲ ಪ್ರೀತಂ ಗೌಡ ಅವರ ಅವಧಿಯಲ್ಲಿ ಮುಗಿದಿದೆ. ಏರ್ಪೋರ್ಟ್ ಅನ್ನಂತೂ ಗುದ್ಲಿ ಪೂಜೆ ಮಾಡಿಬಿಟ್ಟಿದ್ರು. ಇವತ್ತು ಸಾವಿರಾರು ಕೋಟಿ ತಂದು ಹಾಸನ್ ಸಿಟಿ ಕುಡಿಯೋ ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಮತ್ತು ನಮ್ಮ ಈಗ ಗಂಧದ ಕೋಟೆ ಹತ್ರ ಕಾಲೇಜು, ಅವರಿಗೆ 40 ವರ್ಷ ಅಧಿಕಾರ ಸಿಕ್ಕಿದ್ರೆ ಅವರು ಯಾವ ಥರ ಮಾಡ್ಬೋದು ನಮ್ಮ ಹಾಸನ ತಾಲೂಕು ಅಂತ ನೀವೇ ಇಮೇಜ್ ಮಾಡ್ಕೊಳ್ಳಿ. ಈಗ 40 ವರ್ಷ ಬೇರೆಯವರಿಗೆ JDS ಪಾರ್ಟಿ ಅವರಿಗೆ ಸಿಕ್ಕಿರೋದು, ಇವರಿಗೆ ಸಿಕ್ಕಿರೋದು 2.5 ವರ್ಷ. ಮೇಗಾ ಸಿಟಿ ಮಾಡಿದಾರಲ್ಲ ಮೇಡಮ್ ಹಾಸನ ತಾಲೂಕನ್ನ, ಇನ್ನು 5 ವರ್ಷ ಸಿಕ್ಕಿದ್ರೆ ಯಾವ ಲೆವೆಲಿಗೆ ಹೋಗ್ಬೋದು ನಮ್ಮ ಹಾಸನ. ಈ ಹಿಂದಿನಿಂದಲೂ ಪ್ರಜ್ವಲ್ ರೇವಣ್ಣ ಸೇರಿದಂತೆ ಗೌಡರ ಕುಟುಂಬದವರಿಗೂ ಶಾಸಕ ಪ್ರೀತಂ ಗೌಡ ಅವರಿಗೂ ಮಾತಿನ ಜಟಾಪಟಿ ನಡೆಯುತ್ತಲೇ ಬಂದಿದೆ. ಒಳಗೊಳಗೆ ಒಬ್ಬರನ್ನು ಕಂಡರೆ ಒಬ್ಬರಿಗೆ ಕತ್ತಿ ಮಸಿಯುವಂತಾಗಿದೆ. ಹಲವಾರು ಬಾರಿ ದೇವೇಗೌಡರ ಪುತ್ರ ರೇವಣ್ಣ ಮತ್ತು ವಂಶದವರಿಗೆ ಶಾಸಕ ಪ್ರೀತಂ ಗೌಡ ಮಾಧ್ಯಮದ ಮುಖಾಂತರ ಮಾತಿನ ಚಾಟಿ ಬೀಸಿದ್ದಾರೆ. ಒಂದು ರೀತಿಯಲ್ಲಿ ಪ್ರೀತಂ ಗೌಡ ಮತ್ತು ಪ್ರಜ್ವಲ್ ರೇವಣ್ಣ ಹಾವು ಮುಗಿಸಿದ್ದಾರೆ. ಆರೋಪ ಪ್ರತ್ಯಾರೋಪಗಳನ್ನ ಮಾಡುತ್ತಲೇ ಬಂದಿದೆ. ಹಲವಾರು ಅಭಿವೃದ್ಧಿ ಕಾರ್ಯಗಳಲ್ಲಿ ರೇವಣ್ಣ ಪ್ರೀತಂ ಗೌಡ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದರು. ಅದು ಅಲ್ಲದೆ ಶಾಸಕ ಪ್ರೀತಂ ಗೌಡ ಅವರಿಗೆ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಅವರ ಕೃಪಾ ಕಟಾಕ್ಷ ಚೆನ್ನಾಗಿರುವುದರಿಂದ ಸಲೀಸಾಗಿ ಅನುದಾನಗಳನ್ನು ತನ್ನ ಕ್ಷೇತ್ರಕ್ಕೆ ತರುವಲ್ಲಿ ಶಾಸಕ ಪ್ರೀತಂ ಗೌಡ ಸಫಲರಾಗಿದ್ದಾರೆ ಎನ್ನುವ ಮಾತಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಮುಂದಿನ ವಿಧಾನಸಭಾ ಚುನಾವಣೆ ಜೆಡಿಎಸ್ನಲ್ಲಿ ಈಗಾಗಲೇ ಘೋಷಣೆ ಆಗಿದ್ದು, ಕಾಂಗ್ರೆಸ್ ಸಹ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಆತ್ಮವಿಶ್ವಾಸದಲ್ಲಿದೆ. ಒಂದು ವೇಳೆ ಬನವಾಸಿ ರಂಗಸ್ವಾಮಿ ಅವರಿಗೆ ಟಿಕೆಟ್ ಸಿಕ್ಕರೂ ಆಶ್ಚರ್ಯವೇನಿಲ್ಲ. ಈ ಹಿಂದೆ ಶಾಸಕ ಪ್ರೀತಂ ಗೌಡರ ಕುಟುಂಬದ ಯಾವುದೇ ಸದಸ್ಯರು ತನ್ನ ವಿರುದ್ಧ ಸ್ಪರ್ಧಿಸಿದರೂ 50,000 ವೋಟ್ಗಳಿಗಿಂತ ಜಯಶಾಲಿಯಾಗುತ್ತೇನೆಂದು ಟಕ್ಕರ್ ನೀಡಿದರು. ಈಗ ಇದನ್ನೇ ಜೆಡಿಎಸ್ ಪ್ರತಿಜ್ಞೆಯಾಗಿ ತೆಗೆದುಕೊಂಡಿದೆ. ಇತ್ತ ಕುಮಾರಸ್ವಾಮಿ ಮಾತ್ರ ಮೂಲ ಕಾರ್ಯಕರ್ತರಿಗೆ ಟಿಕೆಟ್ ಅಂತ ಸ್ವರೂಪರ ಬ್ಯಾಟಿಂಗ್ ಮಾಡಿದ್ದಾರೆ. ಇದಕ್ಕಾಗಿಯೇ ಪ್ರೀತಂ ಗೌಡ ಅವರು ಹಾಸನ ನಗರದಲ್ಲಿ ಸಾವಿರಾರು ಕಾರ್ಯಕರ್ತರಿಗೆ ಮೆರವಣಿಗೆ ಮಾಡುವುದರ ಮುಖಾಂತರ ಪಕ್ಷಕ್ಕೆ ತನ್ನ ವಿರೋಧಿಗಳಿಗೆ ಸಂದೇಶ ರವಾನಿಸಿದ್ದಾರೆ. ಬೈಕ್, ಬಸ್, ಕಾಲ್ನಡಿಗೆಯಲ್ಲಿ ಬಂದಂತಹ ಕಾರ್ಯಕರ್ತರು ಪ್ರೀತಂ ಗೌಡ ಅವರ ಪರ ಜೈಕಾರ ಹಾಕಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಪೊಲೀಸರಿಗಂತೂ ಟ್ರಾಫಿಕ್ ಕಂಟ್ರೋಲ್ ಮಾಡದೇ ಹರಸಾಹಸ ಶಕ್ತಿ ಪ್ರದರ್ಶನದ ಮೂಲಕ ಶಾಸಕ ಪ್ರೀತಂ ಗೌಡ ಮುಂದೆಯೂ ಕೂಡ ತಾನು ದೇಶಾಗಿ ಎಂಬ ಪ್ರದೇಶದಲ್ಲಿ ಸಾರಿದ್ದಾರೆ. ಅಂತೂ ಮುಂಬರುವ ಚುನಾವಣಾ ಹಾಸನದಲ್ಲಿ ಬಹಳ ಜಿದ್ದಾಜಿದ್ದಿಯಿಂದ ಕೂಡಿರುವುದು ಸತ್ಯ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ ನ್ಯೂಸ್ 24. ನಾನು ನಿಮ್ಮ ಜಾನ್ದಾರ.